ಎಲ್ಲ ಬದಿಲೂ ಮಾಡೋದು ಕಷ್ಟ. ನಾವು ಹೇಳ್ದಂಗಲ್ಲ ಆಡಿಯನ್ಸು ಇರುವುದಿಲ್ಲ, ನಾವು ಹೇಳ್ದಂಗಲ್ಲ ಅವ್ರು ನಗಾಡ್ಸ್ಕೊಂಬಕ್ಕೂ ಆತಿಲ್ಲ. ಹೆಂಗಂದರೆ ನಗ್ಸೋದು ಸ್ವಲ್ಪ ಕಷ್ಟವೇನು. ಯಾಕಂದರೆ ಬದುಕು ಆವಗೆಯ ಕಿಚ್ಚು, ಒಳಗೊರಲೆಗೆ ಉರಿಯುತ್ತಿರಲು ನೋವೇ ಹೆಚ್ಚು, ಹಿಡಿದಿರಲು ಭ್ರಮೆ ಎಂಬ ಹುಚ್ಚು, ಮತ್ತೆ ಬರೀ ನೋವೇ ಹೆಚ್ಚು. ಅದಕ್ಕಾಗಿ ನೋವನ್ನೆಲ್ಲಿ ಹುಡುಕಿದೆ? ಹೆಣ್ಣಿನೊಳು ಹುಡುಕಿದೆಯ, ಹಣ್ಣಿನೊಳು ಹುಡುಕಿದೆಯ, ಮಣ್ಣಿನೊಳು ಹುಡುಕಿದೆಯ, ಕಣ್ಣಿನೊಳು ಹುಡುಕಿದೆಯ, ಪರರ ನೋವಿನ ಹುಣ್ಣಿನೊಳು ಹುಡುಕಿದೆಯ, ನಭದೊಳು ಹುಡುಕಿದೆಯ, ಪಾತಾಳದೊಳು ಹುಡುಕಿದೆಯ, ಮಧ್ಯದೊಳು ಹುಡುಕಿದೆಯ, ನೀರಿನೊಳು ಹುಡುಕಿದೆಯ, ಮತ್ತೆ ಧೂಳಿನೊಳು ಹುಡುಕಿದೆಯ, ಇಲ್ಲ ಉಣ್ಣುವ ಕೂಳಿನೊಳು ಹುಡುಕಿದೆಯ ಅಂಥೇಳಿ ಎಲ್ಲೆಲ್ಲೂ ಹುಡುಕರು ನೋವು ಸಿಕ್ಕುವುದಿಲ್ಲ. ಏನು ನಾವು ನೀವು ಆತ್ಮೀಯತೆಯಿಂದ ಕೂತಿ ಎಲ್ಲ ಮಾತಾಡತ್ ಕಾಣಿ, ಆ ಮಾತಿಗೆ ನೀವೇನೊಂದು ಚೂರು ಹಲ್ಲು ಬಿರಿತ್ರಿಯಲ್ಲ ಅಥವಾ ಚಪ್ಪಾಳೆ ಹಾಕ್ತಿರಲ್ಲ, ಅಷ್ಟೊತ್ತಿಗೆ ಆ ನಗು ಸಾರ್ಥಕ ಆಗ್ತಾನೆ. ಅಯ್ಯಬ್ಬ, ಯಾಕಂದರೆ ನಾ ಸುಮಾರು ಕಡೆ ನಗೆ ಹಬ್ಬ ಮಾಡೋಕೆ ಹೋಯ್ದೆ. ಅದ್ರ ಮೇಲೆ ಎರಡು ಬದಿ ನಗೆ ಹಬ್ಬ ಮಾಡೋಕೆ ಹೋಗ್ತಿಲ್ಲ ಅಂದೇಳಿ ಅಲ್ಲೇ ಸಂಕಲ್ಪ ಮಾಡಿದೆ ನಾನು. ಎಲ್ಲಿ ಕೇಂದ್ರೆ ಒಂದು ಈ ಮದ್ಯವರ್ಜಿತ ಮದ್ಯ ವ್ಯಸನ ಇದೊಂದು ಸರಾಯಿ ಕುಡಿದು ಬಿಡಿಸೋದು ಒಂದು ಸಂಘ ಮಾಡ್ತಾರೆ. ಆಗ ನಂಗೆ ಬಾಯ್ಪಟ ಬತ್ತಿಲ್ಲ, ನಾವು ಮಾಡಿ ಅದನ್ನು. ಅಲ್ಲೊಂದು ದಿವಸ ಹಿಂಗೆ ಒಂದು ನಗೆ ಹಬ್ಬ ಮಾಡಿ ಅಂದ್ರೆ ಮಾತಾಡಿ ಏನು 3/4 ಗಂಟೆವರೆಗೆ ಮಾತಾಡಿ ಆದ್ಮೇಲೆ ಹಿಂಗೆ ಸಭೆ ಹಿಂಗೆಲ್ಲ ಹೇಳ್ರು. ಅಷ್ಟೊಂದು 15 ದಿವಸ ಆಯ್ತು. ಆ ಕುಡ್ಚಿರೆಲ್ಲ ಕುಡಿದು ಬಿಟ್ಟು ಮಾಜಿ ಕುಡ್ಚಿರ ಇರೋರು ಕೂಡ ನಾವು ಮಾತಾಡ್ದಂಗೆ ಚಪ್ಪಾಳೆ ಹಾಕೋದು, ಬರ್ಲುದು, ಹಾ ಹೋ ಅಂಬುದು ಏನು ಭಾರಿ ಖುಷಿ ಅವ್ರಿಗೆ. ಕಡೆಗೆ ಹಾಗೆ ಅದನ್ನು ಮಾಡಿಸಿದಂಥ ಅಧ್ಯಕ್ಷರು ಬಂದು ಕೇಳ್ರು. ಹಂದಾಡಿಯವರು ಒಂದು ಅರ್ಧ ಗಂಟೆ ಮಾತಾಡ್ರಲ್ಲ, 3/4 ಗಂಟೆ, ನಿಮಗೆಲ್ಲ ಏನು ಅನಿಸ್ತು, ನಿಮ್ಮ ಅಭಿಪ್ರಾಯ ಹೇಳಿ ಅಂದ್ರು. ಹಳಿ ಕುಡ್ಚಿ ಅಂದ, ಮದ್ಯಕ್ಕೆ ಕುಡಿದು ಬಿಟ್ರೆ ಹಂದಾಡಿಯವ್ರ ಕಣಗೆ ಮರಳು ಹಿಡಿತ್ತಂದ. ಒಂದನಾಗಿ ಹಬ್ಬ ಪೈಲ ಆಯ್ತಾ. ಇನ್ನೊಂದ್ಸರಿ ಮಗಿನ ತೊಟ್ಲಿ ಹಾಕೋಗಿದ್ವಿ. ಮಗಿನ ತೊಟ್ಲಿ ಹಾಕಿದ್ರೆ ಮೊನ್ನೊಣ್ಣ ನೀವು ಬಾರ್ಕ್ ಹೀಗೆ ನಮ್ಮಲ್ಲಿ ರಾಧಾಕೃಷ್ಣ, ಇಲ್ಲೇನು ರಾಧಾಕೃಷ್ಣ ಅವರಿದ್ರು, ಎಲ್ಲರೂ ನಮ್ಮ ದೋಸ್ತಿಗಳೇ. ಆದರೆ ರಾಧಾಕೃಷ್ಣನು ಬಹಳ ಹಿಂದಿನಿಂದ, ಅಂದರೆ ಸಣ್ಣದಿಂದ ಹಂದಾಡಿಯಲ್ಲೇ ಹುಟ್ಟಿ ಬೆಳೆದ ರಾಧಾಕೃಷ್ಣ ಅವರು ನನ್ನಿಂದ ತುಂಬ ಸೀನಿಯರ್, ನನ್ನ ಅಣ್ಣನ ಪ್ರಾಯ. ಸಣ್ಣದಿಂದ ನಾವು ಅವ್ರ ಜೊತೆ ಇದ್ದವ್ರು. ಹಾಗೆ ರಾಧಾಕೃಷ್ಣನ್ ಅಂತವ್ರೆ ಬಹಳ ಕ್ಲೋಸ್ ಇದ್ದವ್ರು. ಯಾರೋ ಒಂದು ಕಾರ್ಯಕ್ರಮ ಕರೆದ್ರು, ಮನು ಮಗಿನ ಅಭ್ಯ ಸಂಸಾರದವ್ರನ್ನೆಲ್ಲ ಹೇಳ್ತಾರೆ. ಗಟ್ಟಿ ಮಾತಾಡೋದೇ ತಡ. ಮಗಿನ ಅಬ್ಬಿ ಏನು ಓಡ್ ಬಂದ್ರೆ ಅಪ್ಪ ಬಾಮಿ ಇದ್ದರ್ ಕಣ ಇತ್ತು, ಹಿಂಗೆ ಸುದ್ದಿ ಎಸ್ಬಾಯಿ ಕೊಟ್ಕೊಂಡು ಓಡ್ ಬರ್ತದ. ನಾ ಮಾತು ಶುರು ಮಾಡೋದೇ ತಡ. ಹಂದಾಡ್ಯಾರೆ ನೀವೀಗ ಮಾತಾಡಬೇಡಿ, ಮಗು ಅನ್ಕೊಂಡಿತ್ತು ಅಂದಳ. ಹಂಗಾರೆ ಎಷ್ಟೊತ್ತಿ ಮಾತಾಡೋದೆ? ಮಗಿನ ತೊಟ್ಲಿ ಹಾಕೋದ್ರಂಗೆ ನಗೆ ಹಬ್ಬ ಅಂಬ್ರೆ ಅಲ್ಲೇ ಮಾತಾಡೋಕೆ ಏನೇನೋ ಗೊತ್ತಿಲ್ಲ. ಅದಕ್ಕೆ ಈ ನಗೆ ಹಬ್ಬ ಎಲ್ಲೆಲ್ಲ ಮಾಡ್ಕೊಂಡೇಳಿ ಭಾಳ ಜಾಗೃತಿಗೆ ವಹಿಸ್ಕೊಳಕ್ಕೆ ಆಗಳಕ್ಕೆ ಅವರು ಇಲ್ಲಿ ನನ್ನ ಬಗ್ಗೆ ಹೇಳ್ರಿ. ಮನು ಒಂದಡಿಯವರು ಅಷ್ಟು ಫ್ರೀ ಇರುವುದಿಲ್ಲ, ಎಷ್ಟೊತ್ತಿಗೂ ಪುರ್ಸೊತ್ತಿ ಇರುವುದಿಲ್ಲ, ಒಂಚೂರು ಅವರಿಗೆ ಡೇಟ್ ಸಿಕ್ಕುವುದಿಲ್ಲ, ಹಿಂಗೆ ಅಂದ್ರಲ್ಲ. ಆದರೂ ಅದೆಲ್ಲ ಕಾರ್ಯಕ್ರಮ ಬಿಟ್ಟು ಬಂದ್ರೆ ಎಷ್ಟು ಶಿಸ್ತಂಗೆ ಹೇಳ್ರಿ ಕಣಿ ಅವ್ರು. ನಾವು ಹೇಳೋದಕ್ಕೋಸ್ಕರ ಅಥವಾ ರಾಧಾಕೃಷ್ಣ ಅವ್ರು ಕೇಳ್ಕೊಂಡೋದಕ್ಕೋಸ್ಕರ ಅವ್ರು ಮನು ಒಂದಡಿಯವರು ಅದೆಲ್ಲ ಕಾರ್ಯಕ್ರಮ ಬಿಟ್ಟು ಬಂದರೆ ನಮಗೆ ಸಂತೋಷ ಆಯ್ತು ಅಂತ ಹೇಳ್ರಿ. ಅದೇ ಮತ್ತೊಂದು ಬದಿಗೆ ಎಷ್ಟು ಲೈಕ್ ಹೇಳಿರ್ ಗೊತ್ತಾ? ಹೀಗೆ ಇವತ್ತು ಅಘೋರೈಸಿದವ್ರು ಕರ್ದಲ್ಗೆ ನಾ ಹುಬ್ಬಳ್ಳಿಗೆ ಇದ್ದಲ್ಲಿ 3 ಬದಿಗೆ ನನ್ನ ಕಾರ್ಯಕ್ರಮ ಕರೆದಿರಿ. ನಾನು ಧಾರವಾಡ ವಿದ್ಯಾವರ್ಧಕ ಸಂಘದ ಒಂದು ಕಾರ್ಯಕ್ರಮ ಇದ್ದಿತ್ತು. ಅಲ್ಲಿ ಬಿಟ್ಟರೆ ಹಾನಗಲ್, ಆಮೇಲೆ ಶಿಗ್ಗಾಂವು, ಮತ್ತೊಂದು ಹಾವೇರಿ ಮಧ್ಯದೂರಪ್ಪ, ಬಂಕಾಪುರ, ಇದು 3ರಂಗೆ ನಂದು ಕಾರ್ಯಕ್ರಮ. ಅಲ್ಲೂ ಆ ಕಾರ್ಯಕ್ರಮಕ್ಕೆ ಧಾರವಾಡದಲ್ಲೂ ವಿದ್ಯಾವರ್ಧಕ ಸಂಘಕ್ಕೆ ಕರೆದ್ರು. ಮನು ನೀವು ಬರ್ಕಿ, ನಾವೊಂದು ಕುಂದಾಪುರ ಕನ್ನಡದವ್ರು ಎಲ್ಲ ಸೇರಿ ಮಾಡೋದು, ನಾವು ಹೋಟ್ಲ್ ಸಂಘದವರೆಲ್ಲ ಸೇರಿ ಒಂದು ಕಾರ್ಯಕ್ರಮ ಮಾಡಕ್ಕೆ ಮಾರ್ರಿ. ಇಲ್ಲ ನಂಗೆ ಬಪ್ಪಾತಿಲ್ಲ, 3 ಬದಿ ಕಾರ್ಯಕ್ರಮ ವಹಿಸ್ಕೊಂಡಿದೆ. ಅದು ಒಂದೇ ದಾರಿಯಲ್ಲಿ ಒಂದೊಂದು ಮುಗಿಸಿ ನಾವು ಆತೆ ಶಿಗ್ಗಾಂವ್, ಬಂಕಾಪುರ, ಹಾನಗಲ್ ಮಾಡ್ಕೊಂತ ನಾವು ಆತೆ. ಇಲ್ಲ 3 ಕಾರ್ಯಕ್ರಮ ಇದ್ರು ಒಡ್ಡಿಲ್ಲ, ಅದನ್ನು ಬಿಟ್ಟು ನಮ್ಮ ಕಾರ್ಯಕ್ರಮ ಬರ್ಕೆ ದೇವ್ರವ್ರು ನನ್ನ ಕೋಲ್ತ್ರ ಮಾಡ್ರೆ ನಂಗೆ ಆತಲ್ಲ. ಅಲ್ಲ ಬರ್ಕೆ ಬಪ್ಪದ ರಡ್ಡಿಲ್ಲ, ನೀವು ಅವ್ರು 3 ಜನರಿಗೆ ಹೇಳಿದ್ರೆ ಆ 3 ಕಾರ್ಯಕ್ರಮ ಬಿಟ್ಟು ಬೇಕಾದ್ರೆ ನಾನು ಬತ್ತಿ ಅಂತ. ಅವ್ರು ಒಳ್ಳೆ ಇನ್ಫ್ಲುಯೆನ್ಸ್ಡ್ ವ್ಯಕ್ತಿ, ಅವ್ರು ಹೇಳ್ರಕ್ಕೆ ಅಂತ. ಅದಕ್ಕೋಸ್ಕರ ಅವರು ಶಿಗ್ಗಾಂವಿಗೆ, ಹಾನಗಲ್ಲಿಗೆ, ಬಂಕಾಪುರಕ್ಕೆ 3 ಜನ ಸಂಘಟನೆಯವ್ರಿಗೆ ಫೋನ್ ಮಾಡಿ ಹಂದಾಡಿಯವ್ರ ಕಾರ್ಯಕ್ರಮಕ್ಕೆ ಒಂಚೂರು ಈ ಸರ್ತಿ ಒಂದು ಫ್ರೀ ಮಾಡಿ ಮಾಡ್ರಿ ಅವ್ರನ್ನ, ನಾವು ಅವ್ರನ್ನ ನಂಬ್ಕೊಂಡು ಕಾರ್ಯಕ್ರಮ ವಹಿಸ್ಕೊಂಡಿತ್ತು. ಕುಂದಾಪುರದವ್ರೆಲ್ಲರೂ ಇದ್ರು, ಒಂದು ಉಪಕಾರ ಮಾಡಿ ಒಡ್ಡಿಲ್ಲ ಅಂದರೆ ಆ 3 ಕಾರ್ಯಕ್ರಮನ ಬಿಟ್ಟು ವಿದ್ಯಾವರ್ಧಕ ಸಂಘಕ್ಕೆ ಹೀಗೆ ಸಭೆಯಲ್ಲೆಲ್ಲ ಒಂದು ಶಾಲ್ ಕೊಟ್ಟರು, ಕೂಕೊಂಡೆಲ್ಲ ಆರಾಮನ ಕೂಕೊಂಡು ಮಾತಾಡೋತೇನೆ. ಅವರು ಪರಿಚಯ ಮಾಡಿಸೋದು ಎಷ್ಟು ಚಂದ. ದೇವರನ್ನೇ ಅದು ಹಂಚಿಂದ ಮಾಡಾಯ್ರೆ ನಾನು ಅಲ್ಲೇ ಪಕಸಿ ಬಳ್ಳಿ ಯಾಕಂತ. ಇವತ್ತಿನ ನಮ್ಮ ಈ ಕಾರ್ಯಕ್ರಮಕ್ಕೆ 3 ಬಿಟ್ಟ ಹಂದಾಡಿ ಅವರು ಬಂದಿದ್ರಿ ಅಂತ ಸಾಪ್ ಮರ್ರ, ಇದೆಲ್ಲ ಹೇಜಿಕೆ ಅಲ್ರಿ. ಪೈಕೇರ್, ನಮ್ಮ ಪೈಕೇರೆ ಕೂತಿರಿ. ಇವತ್ತು ನಮ್ಮ ಕುಟುಂಬದವರೇ ಇದ್ರಲ್ಲಿ ಪೈಕೇರ್, ನಮ್ಮ ಮಲ್ಲಿಕಕ್ಕ ಮತ್ತೆ ಅವ್ರ ಗಂಡ PhD ಮಾಡ್ತಾ ಇದ್ರಿ ಈಗ, ಅನಿಲಣ್ಣ.
ಹಾಗೆ ನಮ್ಮ ಪೈಕಿರು ಇಲ್ಲಿ ಕೂತಿರ್ಗಡ ನೀವು ಒಳ್ಳೆ ಮಂತನದನ್ನು ಮಾಡಿದಿ 3 ಬಿಟ್ಟನ್ನೆಲ್ಲ ಧಾರವಾಡ ಬಪ್ಪದ ಹಂಗಾರೆ ಯಾವ ನಮ್ಮನಿ ಕಾರ್ಯಕ್ರಮಕ್ಕೆ ಬರ್ಲಕ್ಕ ಬಪ್ಪತಿನಿ ಹೆಂಗೆ ಒಪ್ಕೊಂಡ್ಲಕ್ ಮಾರ್ರ ಏನು ಇದನ್ನ ನಾವು ಹಾಸ್ಯಕ್ಕಾಗಿ ತಕೊಂಡ್ರೆ ಮಾತ್ರ ಹಾಸ್ಯ. ಯಾಕಂದ್ರೆ ಈ ಯುವಕ ಮಂಡಲ ಇದೆಲ್ಲ ನಾವು ಇವತ್ತು ಯುವಕರದೊಂದು ಒಗ್ಗಟ್ಟು ಏನು ಕಾಣುತ್ತೋ ಬಹಳ ಖುಷಿ ಆಯ್ತು ನಂಗೆ. ಕೆಲವು ಕಡೆ ಹೆಂಗೆ ಕಂಡ್ರೆ ಒಂದು ಬದಲಿ ಯುವಕ ಮಂಡಲ, ಒಂದು ಬದಲಿ ಯುವಕ ಮಂಡಲ, ಇವ್ರದ್ದೇನಾದ್ರು ಕೆಲಸ ಹೆಚ್ಚು ಕಡಿಮೆ ಆದರೆ ಮಧ್ಯ ಒಂದು ಶಿಶು ವಿಹಾರ ಕೇಂದ್ರ. ಅದು ಎಂತಕ್ಕೇನೋ ದೇವರೇ ಬರ್ತಾರೆ. ಇಲ್ಲ ಹಾಗಿಲ್ಲ, ಸ್ಟ್ರಾಂಗ್ ಇದ್ರು ಎಲ್ಲರೂ ಕೂಡ ಒಂದೇ ಇದರಲ್ಲಿ ಒಂದೇ ವೇದಿಕೆಯಲ್ಲಿ ಹೋರಾಡ್ತಾ ಇದ್ರು. ಆದರೆ ಕೆಲವು ಬದಿಗೆಲ್ಲ ನೀವು ಹೋಯ್ನಿ 4-5 ದಿವಸ ಬೆಂಗಳೂರಿಗೆ ಹೋಗಿ ಬಂದ್ರು, ಅಥವಾ 3 ತಿಂಗಳು ಎಲ್ಲೋ ಬೆಂಗಳೂರಿಗೆ ಹೋಗಿ ಯಾರದ್ದು ಒಂದು ಗಾಡಿ ಅಂಗಡಿ ಗೋಬಿ ಮಂಚೂರಿ ಮಾಡಿ ಅದನ್ನೆಲ್ಲ ಕೌಂಚ್ ಹಾಕಿ ಊರಿಗೆ ಬಂದವ್ರ ಮಾತುಕತೆ ಏನು ಕೇಮ್ರಿ, ನಮ್ಮ ಕುಂದಾಪುರ ಭಾಷೆ ಇಲ್ಲ, ನಮ್ಮ ಸಂಸ್ಕೃತಿ ಇಲ್ಲ, ಏನೇನೂ ಇಲ್ಲ. ಬಂದು ಶುರು ಮಾಡಿ ಆಯ್ತು ಅಲ್ಲಿಂದ ಬೆಂಗಳೂರು ಭಾಷೆ, ಏನು ಮಚ್ಚೇನು ಚಕ್ಕೆ ಹೊಡುಕ ಶುರು ಆಯ್ತು. ಅಯ್ಯೋ ಈಗಂತೂ ಕೆಲವ್ರು ಮಂಡಿ ಪ್ಯಾಷನ್ ಏನು ಕೇಮ್ರಿ, ನಮ್ಮ ಹುಡುಗರು ಹಾಗಿಲ್ಲ. ಇಲ್ಲಿದ್ದವ್ರು ಅಗೋರೇಜ್ದವ್ರು ಎಷ್ಟು ಶಿಸ್ತು, ಎಷ್ಟು ಸಂಯಮ, ಆ ಡ್ರೆಸ್ ಅದನ್ನು ಮಾಡೋ ರೀತಿ, ಅವ್ರು ಇಲ್ಲಿ ವೇದಿಕೆ ನಡ್ಕೊಂಡು ಬರೋ ರೀತಿ ಅಷ್ಟು ಚಂದ, ಅಷ್ಟು ಶಿಸ್ತು. ಆದರೆ ಕೆಲವು ಬದಿಗೆ ಹೋಯ್ನ ಈಗಿನ ಪ್ಯಾಷನ್ ಹುಡುಗರು ಮಂಡಿ ಕಾಣಿ ಪೂರ ಇಲ್ಲಿಷ್ಟು ಹೆರ್ಕೊಂಬ ಮಧ್ಯ ಒಂದು 4 ಮಂಡ್ಲು ಬೆಚ್ಕೊಂಡ. ಇಲ್ಲಿ ಸೈಡಂಗೆಲ್ಲ ಕಂಡಿರಿ ಕಲ್ಲು ಕುಡ್ಕಿನ ಮುಂಡಿಗಿ, ಅಗೋರೇಶ್ವರ, ಅಮ್ಮನರು, ಬೊಬ್ಬರ್ಯ, ಜಟ್ಟಿಗ, ಈ ಮೀಸಿಗಡ್ಡೆ ಹೇಳುವುದೇ ಬೇಡ, ನರ್ಕುಳ, ಚಾಂಟುಳ, ಕೋಳಿ ಕತ್ತಿ ಪೂರ. ಆದ್ರೆ ಇಲ್ಲಿನ ಯುವಕರು ಹಾಗಿಲ್ಲ, ಇದ್ದಾರೆ ಯಾರು ಎದೆ ಮುಂದೆ ಮಾಡ್ಕೊಂಡು ಬಪ್ಪಬೇಡವಲ್ಲ ಕಣಿ ಕಡಿ ಕಂಡ ಸರ್ ತಡಗತ್ತ. ಅದಕ್ಕೆ ಅದು ಬರೀ ಹುಡುಗರು ಮಾತ್ರ ಅಲ್ಲ, ಬೇಜಾರು ಮಾಡ್ಕೊಂಬೇಡಿ. ಹುಡುಗಿಯರು ಅದಕ್ಕೆ ಕಾರಣ ಇರ್ತಾರೆ. ಏ ದೇವ್ರೆ ಅವ್ರ ಡ್ರೆಸ್ಸು ಹಾಗೆ ಮಾರ್ರೆ, ಅವ್ರು ಮಂಡಿ ಕೂದಲು, ಅವ್ರ ಪ್ಯಾಷನ್. ನಾವು ದೇವಸ್ಥಾನಕ್ಕೆ ಹೋಗೋದನ್ನ ಎಷ್ಟು ಚಂದ ಇರ್ಕ. ಕೆಲವು ಹುಡುಗರು ದೇವಸ್ಥಾನಕ್ಕೆ ಹೋಗಿ ಮಾಡೋದು ಕಾಣು, ಆ ದೇವಸ್ಥಾನ ಗರ್ಭಗುಡಿಗೆ ಅಡ್ಡ ನಿಂತ್ಕೊಂಡು ಅವ್ರಂತ ಹುಸಿ ಕಳ್ರೆ ಹಂಗೆ ಎದೆಲ್ಲ ಒತ್ತಿಡ್ಕೊಂಡು ಹಿಂಗೆ ಕೈ ಮುಗಿತ್ರು ಕಾಣಿ, ಚಪ್ಪಳೆ ತಟ್ಟದ ಯಾರು ಹುಡುಗಿಯಾರ. ಏನು ಸಾಧನೆ ಮಾರ್ರೆ ನಿಮ್ಗೆ ಅಂದ್ರೆ ಅವ್ರು ಹೊಟ್ಟೆ ಕಾಣಲಿಲ್ಲ. ಇವ್ರು ಏನು ಕಡಿಮೆ ಇಲ್ಲ ಹುಡುಗಿಯರು, ಇವ್ರು ಮಾಡೋ ಪ್ಯಾಷನಿಗೆ ಒಂದು ಹುಡುಗಿಯಲ್ಲ ನಾ ಹೇಳೋದು, ಯಾರೇ ಇಲ್ಲ, ಇವ್ರು ಮಾಡೋ ಪ್ಯಾಷನಿಗೆ ಆ ದೇವಸ್ಥಾನಕ್ಕೆ ಹಾಪು ಚಂದಕ್ಕೆ. ಕೆಲವು ದೇವಸ್ಥಾನಕ್ಕೆ ದೇವ್ರು ಬಿಟ್ಟು ಓಡಿ ಹೋದ್ ಇವತ್ತು ಒಳ ಪ್ರವೇಶ ಆಗಲಿಲ್ಲ. ದೇವ್ರು ಯಾವ ಭಟ್ರಿಗೂ ಯಾವ ಅಷ್ಟಮಂಗಲ ಪ್ರಶ್ನೆಗೂ ದೇವ್ರು ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ಈ ನಮ್ಮನೆ ಮಾಡ್ರೆ ದೇವ್ರು ಉಳಿತ. ನಮ್ಮ ಧರ್ಮ ನಾವು ಹೆಂಗೆ ಹೋಯ್ತು ದೇವಸ್ಥಾನ ಹೌಬಾ ನಿಮ್ಮಿಬ್ರೊಟ್ಟು ಸೋಡ್ಪಾಡೋಳ ನಾ ಮನೆ ಹೋಯ್ಕಲ್ಲ ಹೌದಲ್ಲ. ಯಾಕಂದ್ರೆ ಇದು ಬರೀ ಹಾಸ್ಯಕ್ಕಾಗಿ ತಕೊಂಡ್ರೆ ಮಾತ್ರ. ಆದ್ರೂ ನಾವು ಸ್ವಲ್ಪ ಸಂಸ್ಕೃತಿನ ಅದನ್ನ ಬಹಳ ಉಳಿಸ್ಕೊಂಡು, ಸಂಸ್ಕೃತಿ ಉಳಿಸ್ಕೊಂಡ್ರೆ ಎಲ್ಲಿ ಕಂಡ್ರೆ ಅದು ಫಸ್ಟಿಂದ ಬರ್ಕಲ್ಲ, ಸಣ್ಣದಿಂದ ಬರ್ಕಲ್ಲ. ನಾವು ಶಾಲೆಗೆ ಹೋಗೋದನ್ನ ಹೆಂಗೆ ಇತ್ಕೊಂಡ್ರೆ ಆ 1, 2 ಅದೆಲ್ಲ ಎಷ್ಟು ಲೈಕ್ ಹೇಳಿಕೊಡ್ತಿದ್ರು. ಮನೆಂಗೈಲಿ ಶಾಲೆಂಗೈಲಿ 1, 2 ಬಾಳೆಲೆ ಹರಡು, 3, 4 ಅನ್ನ ಹಾಕೋ, 5, 6 ಬೇಳೆಯ ಸಾರು, 7, 8 ಪಲ್ಯಕ್ಕೆ ದಂಟು, 9, 10 ಎಲೆ ಮುದುರೆತ್ತು, ಇಲ್ಲಿಗೆ ಊಟದ ಆಟವು ಮುಗಿದಿತ್ತು ಅಂದೇಳಿ. ಈಗಿನ ಶಾಲೆಂಗೂ ಹೇಳಿಕೊಡೋದಿಲ್ಲ, ಈಗಿನ ಮನೆಗೂ ಹೇಳಿಕೊಡೋದಿಲ್ಲ. ಮನೆಗೆಲ್ಲರೂ ಹಬ್ಬಿ ಧಾರಾವಾಹಿ ಕಾಮತ್ತಿನ ಮಗು ಬಂದು ಏನಾರು ಹೇಳಿಕೊಡಂದ್ರೆ ಅಂತೇಳಿ, ಏ ಪರಮಾತ್ಮ ನಿಂಗೆ ರಾತ್ರಿ ಗಟ್ಟಿಗೆ ಯಾಕೆ ಶಾಲೆ ಮಾಡೋದಿಲ್ಲ ಮಾರಾಯ ಹಬ್ಬಿಗೆ ಹೇಳಿಕೊಡು, 1, 2 ಹೇಳಿಕೊಡಂದ್ರೆ ಬರ್ಕೋ. 1, 2 ರಿಮೋಟಿಗೆ ಸೆಲ್ 2, 3, 4 ಟಿವಿ ಹಾಕೋ, 5, 6 ಪುಟ್ಟಗವ್ರಿಗೆ ಗಂಡ ಯಾರು, 7, 8 ಇವತ್ತು ಬಿಗ್ ಬಾಸ್ ಉಂಟು, 9, 10 ಮನೆ ಗಂಡಸರು ಹೊಟ್ಟಿ ಹುಳ ಸತ್ತು. ಅವ್ರ ಧಾರಾವಾಹಿ ಕಾಮತ್ತೆ ನೀವು ಮೀನು ತಗೊಂಡಿನಿ ತಂದರು ಮೀನು 2 ಮರನ್ ಕಟ್ಟಿ ಗತ್ತೀವಿ ನಮ್ಮನೆ ಹಂಗೆ ಮಾಡ್ತಾ ಮಾಡ್ತಾ ನಮ್ಮ ಪಂಚತಂತ್ರದ ಒಂದು ಕತೆ ಇದ್ದಿತ್ತದೆ ಅಂತ ಕಾಣಿ. ಒಂದು ತೋಳ ಬಾಯಿಗೆ ಅಂತೂ ಹಪ್ಪಿನ ಮೂಳಿ ಸಿಕ್ಕ ಬೀಳ್ಗಮ್ರಪ್ಪ, ಒಟ್ಟೊತ್ತಿಗೆ ಒಂದು ಪಕ್ಕನಕ್ಕಿ ಹಿಂಗೆ ಮಾಡಿ ಬಾಯಿ ಹಾಕಿ ಅದನ್ನು ತೆಗೂರು. ಅದೊಂದು ಕತೆ ಇದ್ದಿತ್ತು, ಅದನ್ನು ಪದ್ಯದಂಗೆ ಹೇಳ್ತಿದ್ದೀರಿ ಎಷ್ಟು ಚಂದ. ಎದ್ದು ಬಿದ್ದು ಕೂಗುತ್ತಿರುವ ಉದ್ದ ಕಾಲು ಬಕನ ತಾನು ಸದ್ದು ಕೇಳಿ ಬಂದು ಎಲುಬು ತೆಗೆಯಲೊಪ್ಪಿದ, ಉದ್ದವಾದ ತನ್ನ ಕೊಕ್ಕ ನುದ್ದವಾಗಿ ಬಾಯಳು ನೀಡಿ ಇದ್ದ ಎಲುಬು ಹೊರಗೆ ತೆಗೆದು ತಿನಿಸು ಕೇಳಿದ, ಸಾಕು ಸಾಕು ಕಾಕು ಕೋಳಿ ನಡೆಯ ನಿನ್ನ ಕೊಕ್ಕು ಹೊರಗೆ ತೆಗೆಯ ಬಿಟ್ಟಿದೊಂದು ಸಾಲದೆ, ಕೆಟ್ಟ ಜನರನ್ನು ಇಷ್ಟವರಕ್ಕೆ ಮೆಚ್ಚಬೇಡು ಎಂದು ಕೊಕ್ಕರೆಯು ಹಾರಿ ಹೋಯಿತು ಅಂತೇಳಿ ಒಂದು ಹಾಡು. ಇದನ್ನೆಲ್ಲ ನಮ್ಮ ಅಜ್ಜಿ ನಮ್ಮ ದೊಡಮೆ ಹೇಳಿಕೊಟ್ಟದ್ದು, ಇಲ್ಲೇ ಬನ್ನಾಡಿ ಅವ್ರು ಲಚ್ಚಂ ಶೆಟ್ಟಿ ಅಂತೇಳಿ ಅವ್ರು ಹೇಳಿಕೊಟ್ಟ ಹಾಡಿದು. ಈಗ ಹಾಡು ಹಂಗಿತ್ತ
ಮಕ್ಕಳಿಗೆ ಉಣಿಸೋತೀನಿ ಹಂಗಿಂದ ಹೇಳ್ತಾರೆ, ಆಗಳಿಗೆಲ್ಲ ಉಣಿಸೋತೀನಿ ಹೆಂಗೆ ಹೇಳೋದು ಮಕ್ಕಳಿಗೆಲ್ಲ ಚಂದ್ರ ಇರಲಿ ಇಲ್ಲದೇ ಇರಲಿ ಹೋಗ ಆ ಕೈ ಬಟ್ಲಂಗೆ ಮರದ ಕೈ ಬಟ್ಲು ಮರದ್ದೇ ಒಂದು ಇದು ನುರುಕ್ ಇರ್ತಿತ್ತು ಹಿಡ್ಕಿ ಅದನ್ನ ಹಿಂಗೆ ನುರ್ದು ಎಲ್ಲ ನುಣ್ಣಂಗೆ ಬೆಣ್ಣೆ ಕಣಂಗೆ ಮಾಡಿ ಅದು ಅಬ್ಬಿ ಮುಗಿನ ನೆಕ್ಕೊಂಡು ಚೆಂಚ್ಕೊಂಡು ಹಿಂಗೆ ಮಾಡಿ ಸೊಂಟ ಒಗ ಚಂದ್ರಕಂಡು ಚಂದಮ್ಮ ಕಣ್ ಚಂದಮ್ಮ ಆ ಗಂಡು ಬಾಯಿ ಕಳಿತು ಇಡ್ತು ತೆಗ್ದತ್ತ ಆನ ಚಂಡಿ ಬಾಯಿ ಬೆಚ್ಚ ಸೈ ಮಕ್ಕಳು ಉಂಟು ಚಂದ್ರ ಇಲ್ದಿರ ಹೇಳ್ತಾರೆ ಒಗ ಅಪ್ಪ ಕಳ್ಳ ಕಣ ಹಾ ಗಂಡಿ ಖುಷಿಯ ಇದೆಲ್ಲ ಹೊಯ್ಲಿ ಹೇಳುದು ಆಗ 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 ಅಲ್ಕಡ್ ಅಮ್ಮ ಮಗು ಅಂತ ಆ ಸಂಸ್ಕೃತಿ ಹಾಗೇ ಬಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋದು ಡ್ರೆಸ್ಸೋ ಫ್ಯಾಷನೋ ಮತ್ತೊಂದೋ ಮಗದೊಂದು ಏನೇ ಆದ್ರೆ ಈಗ ಒಂಬತ್ತಿನ ಹಂಗೆ ಹೇಳೋದಿಲ್ಲ ಅಗಣ ಅಂತ ಹೇಳೋದಿಲ್ಲ ಅಗಂಡು ಹಠ ಮಾಡ್ರೆ ಸರಿ. ನಮ್ಮ ಕುಂದಾಪುರ ಭಾಷೆಗಂತೂ ಭಾರಿ ಚಂದ, ಬೇಗ ಬೈಗಳು ಮುಗಿದ ಅಷ್ಟು ಚಂದ ಬೈದವು ಇರ್ಲಿ ಬಿಡಿ. ನೀ ಹೇಳು ನಾ ಇಲ್ಲೇ ಇದ್ದೆ ಆ ಉಣ್ಸೋತೀನಿ ಹೇಳುದು ಹೆಂಗಂಬ್ರ ಬೈಯುದ್ ಗಿಯುದೆಲ್ಲ ಕಡಿಗೆ ಹೇಳೋಬೇಕಾರೆ ಆಗ 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 ಚಂದ ಮಾಮ ಕಾಣಮಕ್ಕೆ ಒಂದು ಹೆಂಗಸರು ಮನೆಗೆ ಹೆರ್ಗೋತ್ತಲ್ಲ, ಕತ್ಲೆ ಮೇಲೆ ಯಾರು ಹೆರ್ಗೋತ್ತಲ್ಲ, ಅಲ್ಲ ಗಣಸರು ಹೆರ್ಗೋತ್ತಲ್ಲ, ಅದಕ್ಕಲ್ಲ ಆಗ 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 ಟಿವಿ ಹಾಕೊಂಡು ನಾಗಿಣಿ ಕಣ್ ಹಾ ಬಾಸ್ ಆಗ ಗಡಗುಣ ಇಲ್ದಿರ್ ಬಂದು ಹಾ ಹೊರಿತಿನ್ನ ಎಷ್ಟು ಚಂದ ಮಕ್ಕಳಿಗೆ ಉಣಿಸೋದು. ಅದು ಹಾಗೆ 10 ರೂಪಾಯಿ ನೊಂಗಿನ ಮೀನ್ ಕಣ ನಾಲ್ಗೆ ಹೆರಗಾಕೋದು ನಾಗಿಣಿ ಬಸ್ ಯಾವ 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 ಅಂದ್ರೆ ಸೈ ಮಗಿ ಖುಷಿ ಆಗುತ್ತೆ. ಇಷ್ಟದ ಡಾಳಿಗೆ ಬಾಯಿ ತೆಗೋದು ಅಬ್ಬಿನ ಉಣಿದು ಹೀಗೆ ಧಾರಾವಾಹಿ ಕೊಂಡ ಮತ್ತೊಂದು ಕೊಂಡು ಮಗದೊಂದು ಕೊಂಡು ಹೋಗೋ ದೇವರಾಜ್ ಕಾಣ್ ಗುಂಡಾಕಿ ಕೊಲ್ತಾ ಕೊಂದೇ ಬಿಟ್ಟ ಕೊಂಡೊಂದ್ಕೊಂಡು ಅಬ್ಬಿಗಲ್ಲೇ ಬಾಯಿಗೆ ಅನ್ನ ಚಂಡಿ ಬೆದ್ದ. ಎಷ್ಟು ಲಾಯಕ್ ಮಕ್ಕಳು ಕಲಿತು ಮಾರ್ರ, ಹಿಂಗೆಲ್ಲಾರು ಮಕ್ಕಳು ಕಲಿತ್ವ. ಇದೇ ಸಂಸ್ಕೃತಿ ಮುಂದೆ ಹಾಪದಲ್ಲ. ಎಂತಕ್ಕಂದ್ರೆ ಮಂಗನಿಗೆ ಒಂದು ಹೆಣ್ಣು ಕೊಟ್ರೆ ಮನೆ ತುಂಬ ಮಂಗನೇ ಹಾಪದಲ್ದಿ. ಆದ್ರೆ ನಮ್ಮಲ್ಲಿ ಸಂಸ್ಕೃತಿ ನಮ್ಮಲ್ಲಿ ಆಚಾರ ವಿಚಾರ ಅಷ್ಟು ಲಾಯ್ಕಿತ್ತು. ಯಾಕಂದ್ರೆ ಅದೇ ಆಗಲೇ ಹೇಳಲ್ಲ ಫ್ಯಾಷನ್. ಅದರಿಂದ ಇದೇ ರೀತಿ ಬೆಳೆದವ್ರು ಹೆಂಗೆ ಮಾತಾಡ್ಕೊಂಡ್ರೆ ಹಾಗೆ ಬೆಳ್ಕೊಂಡು ಅದು ಮುಂದೆ ಎಲ್ಲೋ ಈ ಸಂಸ್ಕೃತಿ ಮುಟ್ಟದು. ಅದೇ ಫ್ಯಾಷನ್. ಕೆಲವರು ಅದೇ ಮಂಡಿ ಕೂದಲು ಹೇಳಲ್ಲ, ಆ ಮಂಡಿ ಕೂದಲು ಇದ್ದವರಿಗೆ ಡ್ರೆಸ್ಸು ಸಮ ನಿಲ್ಲುವುದಿಲ್ಲ ಮೈಯನ್ ಅಂಥದ್ದೊಂದು ಡ್ರೆಸ್ ಹಾಕೊಂಡ್ರೆ ಒಂದು ಬೈಕಂಗೆ ಕೂಕಂದು ಆ ಬೈಕಂಗೆ ಕೂಕೊಂಡ್ರೆ ಸೈ ಮರ್ರಿ ಈ ಮ್ಯಾಳಿ ತಿಪ್ಪದಂಗೆ ಅದು ತಿಪ್ಸುತ್ತದು. ಏನು ಮಾಡ್ರು ಬಿಡುದಿಲ್ಲ, ಕೈ ಹೊರಿ ಬಿಗ್ದಂಗೆ ತಿಪ್ಸುತ್ತದು. ಅವ್ರೇನು ಭ್ರಮ್ ಅಂದೇಳಿ ಹೊರಟದ್ದು ಕಂಡ್ರೆ ಯಾರೋ ಅವ್ರ ಪೈಕಿಂಗ್ ಸೀರಿಯಸ್ ಅಂದ್ ಕಾಣ. ಅವ್ರು ನಾವು ಕಾಮ್ದು 2 ಸರಿ, ಒಂದು ಫಸ್ಟ್ ಕಿಕ್ಕಿಗೆ ಇನ್ನೊಂದು ಮಣಿಪಾಲ ಐಸಿ 2 ಸರಿ, ಮತ್ತೆ 2ನೇ ಸಿಕ್ಕುವುದಿಲ್ಲ. ಅವ್ರು ಏನು ಅಂದ್ರೆ ಏನು ಅಂತ ಸೀರಿಯಸ್ ಕಂಡ್ರಿ ಏನಿಲ್ಲ, ಇಲ್ಲೇ ಅವ್ರು ಬೀಡ್ದ ಅಂಗಡಿಗೆ ಒಂದು ಗುಟ್ಕತೀನಿ ಅಂತ ಬೈಕಂಗೆ ಕೂಕೊಂಡು ಎಲ್ಲರೂ ಹಾಪತ್ತಿನ ಹೆಚ್ಚು ಕಡಿಮೆ ಬಿದ್ದರೆ ಮರ್ರೆ ಒಂದು ಅಬ್ಬಿಗೆ ಒಂದು ಮಗ ಇಲ್ಲ, ಒಂದು ಹೆಂಡತಿಗೆ ಒಂದು ಗಂಡ ಇಲ್ಲ, ಒಂದು ಮಗಿಗೆ ಒಂದು ಅಪ್ಪ ಇಲ್ಲ. ಯಾಕೆ ಅಷ್ಟು ಪಾಟ್ ಆಯ್ಕೆ, ಯಾಕಷ್ಟು ಪ್ಯಾಷನ್ ಮಾಡ್ಕೊಂಡು ಅದು ಒಳ್ಳೇದಾ? ಅದು ನಾನು ಯಾಕೋ ಅಷ್ಟು ಗಟ್ಟಿಗೆ ಅಂತ ನಂಗೆ ಸೈಕಲ್ ಬಿಟ್ಟು ಮತ್ತೆ ಅಂತ ಬಿಡುಗು ಬರ್ತದೆ. ಅದೊಂದು ಧೈರ್ಯ ನನಗೆ ಇರಲಿ. ಹಿಂಗೆ ಹೇಳ್ತಾ ಹಾರೆ ಬಹಳಷ್ಟು ಇರುತ್ತೇನೋ. ಕೋಲು ವಾಂಟಿ ಎಲ್ಲ ಹಿಡ್ಕೊಂಡು ಸಾಕಾ? ಹಾ, ಯಾಕಂದ್ರೆ ಯಾವುದೇ ವಿಚಾರನ ಹಾಸ್ಯ ಆಗಿ ತಗೊಂಡ್ರೆ ಹಾಸ್ಯ, ಆಡು ಮಾತಾಗಿ ತಗೊಂಡ್ರೆ ಆಡು ಮಾತು, ಇಲ್ಲ ಅಂದ್ರೆ ಇಲ್ಲ. ಅದನ್ನು ತಕೊಂಬ ರೀತಿ ನಾವು ಸ್ವೀಕಾರ ಮಾಡೋ ರೀತಿ ಇರುತ್ತದೆ, ನಾವು ತಕೊಂಬ ರೀತಿ ಇರುತ್ತೆ. ಯಾಕಂದರೆ ಈಗಿನ ಹೆಚ್ಚಿನ ಇಂಥದ್ದೇ ಇಂಥ ಕಾರ್ಯಕ್ರಮಗಳು, ಈ ಸಮ್ಮಿಲನ ಇಂಥ ಕಾರ್ಯಕ್ರಮ ಒಬ್ಬರಿಂದ ಆಗ್ತಿಲ್ಲ. ಅದಕ್ಕೆ ನೀವು 4 ಜನ ಗಣ್ಯ ವ್ಯಕ್ತಿಗಳನ್ನ ಭೇಟಿ ಆಯ್ಕೆ ಅವ್ರ ಹತ್ರ ಸ್ವಲ್ಪ ಏನು ಧನ ಸಹಾಯಕ್ಕೆ ಎಣ್ಕೊಂಡು ಮತ್ತೊಂದು ಮಾಡಿಯೋ ಅದನ್ನು ಆರಾಮಿಲ್ದಿದ್ದವರಿಗೋ ಅಥವಾ ಅನಾಥಾಶ್ರಮಕ್ಕೋ ಮತ್ತೊಂದಕ್ಕೋ ನೀವು ಅದನ್ನು ದಾನ ಮಾಡ್ಕತ್, ಅದನ್ನು ಕೊಡ್ಕತ್. ಆಮೇಲೆ ಉಳಿದ ಹಣವನ್ನು ಮತ್ತೆ ಹಾಗೆ ಇಟ್ಕೊಂಡು ಬರುವ ವರ್ಷ ಮತ್ತೆ ಅದನ್ನು ಬಳಸೋದಿರುತ್ತೆ. ಹಂಗಪ್ಪ ಈ ಸಮಯದಂಗೆ ಒಟ್ಟು ಈ ಕಾರ್ ತಿಂಗಳ ಮಳೆ ಬೀಳೋದ್ರೊಳಗೆ ಇಂಥ ಸಿಕ್ಕಾಪಟ್ಟೆ ಕಾರ್ಯಕ್ರಮ ಆಗ್ತಾ ಇರುತ್ತೆ. ಎಲ್ಲ ಬದಿಗೂ ಡೊನೇಷನಿಗೆ ಹೋಗ್ತಾ ಇರ್ತವೆ. ಹಾಗೆ ನಾನು ಹುಬ್ಬಳ್ಳಿಯಿಂದ ಬಂದಲ್ಲಿ ನಮ್ಮೂರಿಗೆ ಒಬ್ಬರು ಡೊನೇಷನಿಗೆ ಬಂದರು. ಅದೇನು ಕೇಳಿದ್ರೆ ನಮ್ಮ ಬಾರ್ಕೂರು ಬ್ರಹ್ಮವರದಿಂದ ಹೆಬ್ರಿ ರೋಡ್ ಕುಂಜಲ್ ಹತ್ರ ಒಂದು ಸ್ಮಶಾನ ಇತ್ತು. ಅದೆಲ್ಲ ಕಂಪೌಂಡ್ ಬಿದ್ದೆಲ್ಲ ಇದೆಲ್ಲ ಹಾಳಾಯ್ತು. ಅದನ್ನು ಯಾರಿಗೆ ಹೇಳೋದು ಬೇಡ, ನಾವೆಲ್ಲರೂ ಯುವಕರು ಸೇರಿ ರಿಪೇರಿ ಮಾಡುವ ಅಂದ್ರು. ಮಾಡುವ ಒಟ್ಟೊತ್ತಿ ನಾನು ಹುಬ್ಬಳ್ಳಿಯಿಂದ ಬಂದದಷ್ಟೇ. ಅಲ್ಲಿ ಮುನ್ವಣ್ಣ ಬಂದಿರು, ಅವ್ರ ಮನೆಗೂ ಹಾಪ ದುಡ್ಡು ಕೊಡ್ತಾರೆ ಕೇಂಬ ಆಯ್ತು. ನಮ್ಮ ಮನೆಗೆ ಬಂದರು. ನಾನು ಎಲ್ಲರೂ ಕೊಟ್ಟದ್ದು ಎಷ್ಟು ಕಂಡು ನಾನು ಒಂಚೂರು ಹೆಚ್ಚಿಗೆ ಕೊಡ್ಕಲ್ಲ ಅಂದ್ರೆ 2 ರೂಪಾಯಿ ಹೆಚ್ಚಿಗೆ ಕೊಟ್ಟದ್ದು ಕೊಟ್ಟು ಎಲ್ಲ ಬರ್ಕೊಂಡು ಅಲ್ಲಿ ನಾಡ್ದು ಅದೊಂದು ಕಂಪೌಂಡ್ ಎಲ್ಲ ಕಟ್ಟರ ಮೇಲೆ ಅದೊಂದು
ಸರಿ ಆಯ್ತಂದಲ್ಲಿ ಊರಿಗೆ ಹೇಳಕ್ಕಲ್ಲ ಮನವಣ್ಣ, ಎಲ್ಲರೂ ಅಲ್ಲಿ ಸೇರುವ ಅಂದ ಸ್ಮಶಾನದ ಹತ್ರ. ಆಯ್ತು, ಎಲ್ಲರೂ ಸೇರಿ ಆಯ್ತು. ಎಲ್ಲ ಡೊನೇಷನ್ ಕೊಟ್ಟವರು ಅವ್ರು ಇವ್ರು ಎಲ್ಲ ಬಂದಿರು. ಆ ಊರಿನ ಹಿರಿಯರಿಗೆ ಅದರದ್ದೆಲ್ಲ ಮುಖ್ಯಸ್ಥಿಗೆ ವಹಿಸೋದು ನಾವು ಅಲ್ಲ ಅಗ್ರಹಾರದ ಹತ್ರ ವಹಿಸೋರು ಕೂಡಲೇ ಎಲ್ಲ ಈಗೀಗೆ ಸ್ಮಶಾನ ಈ ರೀತಿ ಹಾಳು ಬಿದ್ದಿತ್ತು, ಅದನ್ನು ನಾವೆಲ್ಲರೂ ದುಡ್ಡು ಒಟ್ಟು ಮಾಡಿ ಹಿಂಗೆ ಮಾಡ್ತಾ ಹಾಂಗೆ ಮಾಡ್ತಾ ಅದೀಗ ಹಿಂಗಿತ್ತು. ಅದರಿಂದ ಎಲ್ಲರೂ ದುಡ್ಡು ಕೊಟ್ಟಿರಿ, ಹಿಂಗೆ ಮಾಡಿರ. ಮನುವಣ್ಣ ನಮ್ಮ ಹಂದಾಡಿಯವರು ಹುಬ್ಬಳ್ಳಿಯಿಂದ ಬಂದಲ್ಲಿ ನಾವು ಮನೆಗೆ ಹೋದಲ್ಲ ಅಲ್ಲ ಅಂತ ಹೇಳಲಿಲ್ಲ, ದುಡ್ಡು ಕೊಟ್ಟಿರಿ ಹಿಂಗೆಲ್ಲ ಆಗಿ ಮಾತಾಡಿ ಆದ್ಮೇಲೆ ಆ ಊರಿನ ಹಿರಿಯರೇ ಅಂತ ಹೇಳೋದು ಗೊತ್ತಾ, ಹಂದಾಡಿಯರೇ ನೀವು ಒಳ್ಳೆ ನಾವು ಹೋದ ಕೂಡಲೇ ಭಾಳ ಚಂದ ಮಾತಾಡಿಸಿ ದುಡ್ಡು ಕೊಟ್ಟಿರಿ, ಆದ್ದರಿಂದ ಈ ಸ್ಮಶಾನ ನಿಮ್ಗೆ ಎಷ್ಟೊತ್ತಿಗೂ ತೆರೆದೇ ಇರುತ್ತ. ದುಡ್ಡು ಕೊಡ್ಲಕ್ಕ ಒಂದು ಆಣಿ ದುಡ್ಡು ಕೊಡ್ಲಕ್ಕ ಯಾರಿಗಾದ್ರು ನಮ್ಮಲ್ಲೇ ಒಂದು ದೇವ್ರ ಕೆಲಸ ಆತೈತು, ಬೊಬ್ಬರಿಯ ಸನ್ನಿಧಿ ಅಂದೇಳಿ ಅಲ್ಲಿ ಒಬ್ಬರೊಬ್ರು ಒಂದೊಂದು ಖರ್ಚು ವಹಿಸ್ಕೊಂಬಿದ್ದಿತ್ತು. ನಮ್ಮ ರಾಧಾಕೃಷ್ಣ ಅವರು ಕೂಡ ಅದಕ್ಕೆ ಇದು ಮಾಡ್ತೆ ಅಂತ ಹೇಳಿರು. ಹೆವಿ ಆತ್ತಲ್ಲ, ಎಲ್ಲರೂ ಒಂದೇ ಒಬ್ಬರೇ ವಹಿಸ್ಕೊಂಬಂದ್ರೆ ಹೆವಿ ಆಯ್ತು. ಒಬ್ರು ಹೇಳ್ರು ಹಾಂ ಅಲ್ಲಿ ಅಶೋಕ ಇದ್ದ ಅವನ್ನ ಸೌಂಡ್ ಸಿಸ್ಟಮಿಗೆ ಹಾಕಿ, ಇಲ್ಲೂ ರಾಮಚಂದ್ರ ಇದ್ದ ಅವನ್ನ ಮೆರವಣಿಗೆಗೆ ಹಾಕಿ, ಅಲ್ಲಿ ಕಮಲಕ್ಷ ನಾಯಕರಿದ್ರು ಅವ್ರನ್ನ ಅನ್ನ ಸಂತರ್ಪಣೆಗೆ ಹಾಕಿ, ಅಲ್ಲಿ ಪೊಲೀಸ್ ಪ್ರದೀಪ್ ನಮ್ಮೂರಿನವರೇ ಪ್ರದೀಪ್ ಹಂದಾಡಿ ಪ್ರದೀಪ್ ಇದ್ರು ಅವರನ್ನ ಆ ದಿವಸದ ಲೈಟಿಂಗಿಗೆ ಹಾಕಿ, ಅಲ್ಲಿ ಸುಶಾಂತ್ ಇದ್ದ ಅವನ್ನ ಹೂವಿಗೆ ಹಾಕಿ, ಹಂದಾಡಿಯವ್ರನ್ನ ಬಾಮಿಗೆ ಹಾಕಿ. ಅಂದ್ರೆ ಬಾಮಿ ತೋಡುಕಿತ್ತಂದು ಹೇಳ್ತಕ್ಕಂಥ ಅದಕ್ಕೆ ನಾವು ಯಾವುದೇ ಆಡು ಮಾತನ್ನ ಸಲೀಸಾಗಿ ತಕೊಂಡ್ರೆ ಮಾತ್ರ ಅದು ಹಾಸ್ಯ ತೋರುತ್ತೆ. ಯಾಕಂದ್ರೆ ಕೆಲವರೊಂದು ಬ್ಯಾನರಿಗೆಲ್ಲ ಹೆಸರು ಹಾಕೋದಿರೋದು, ಆ ಶುಭ ಕೋರ್ವೆಲ್ಲ ಹೇಳುವುದಿಲ್ಲ ನಾನು ಬಿಡಿ, ಅದು ಹೇಳಿ ಸುಮಾರು ಟೈಮ್ ಹೇಳಿದೆ. ಬ್ಯಾನರಿಗೆ ಹೆಸರು ಹಾಕೋದಿರುತ್ತೆ. ಮನೆಗೆ ಒಂದು ಕೆಲವರು ಧರ್ಮಸ್ಥಳಕ್ಕೆ ಹೋದ್ರೆ ಒಂದು ಚೀಟಿ ಹೇಗಂತ ಕಂಡಿರಿ, ಶ್ರೀ ಮಂಜುನಾಥ ಸ್ವಾಮಿಯೇ ಈ ಮನೆಯ ಬೆಳಕು, ಬೆಳಗೋರಿಗೆ ಕರೆಂಟ್ ಓಡಿಸ್ರೆ ಹೆಗ್ಡರಲ್ಲಿ ಬಿಲ್ ಕೊಡುವುದು. ಮತ್ತೆಂತಂದ್ರೆ ಬ್ಯಾನರ್ ಹಂಗೆ ಅಯ್ಯೋ ಎಷ್ಟು ಚಂದ. ಕೆಲವರೆಲ್ಲ ರಿಕ್ಷಕ್ಕೆ ಹೆಸರು ಹಾಕೊಂಡಿರುತ್ತೆ, ಆ ಬಿಸಿ ಸೈಲೆನ್ಸರ್ ಮೇಲೆ ಡೋಂಟ್ ಕಿಸ್ ಮೀ ನಮ್ಮ ಮಂಡಿ ಪೆಟ್ಕಣಿ, ಆ ಬಿಸಿ ಸೈಲೆನ್ಸ್ ಅಂದೇಳಿ ತುಟಿ ಬೆಚ್ಚಿ ಮುತ್ತು ಕೊಡು. ಹೌದು ಯಾಂತ ಹೆಸರನ್ನ ಹಾಕಂದೆ. ಮತ್ತೆಂತಂದ್ರೆ ಕೆಲವರು ಇಲ್ಲಿ ಕಣಿ ವಯಸ್ಸಾಗಿ ತೀರಿ ಹೋದವರು, ಸ್ವಲ್ಪ ಸಮಾಜ ಸೇವೆ ಮಾಡಿದವರು, ಬಹಳಷ್ಟು ಉಪಕಾರ ಮಾಡಿದವರು ತೀರಿ ಹೋದರೆ ಅದಕ್ಕೊಂದು ಶೋಕ ಸಂತರ್ಪಣೆ ಅಂತ ಹೇಳಿಯೋ ಅಥವಾ ಅವರಿಗೊಂದು ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಹೇಳಿಯೋ ಒಂದು ಎಲ್ಲೋ ಒಂದು ಫ್ಲೆಕ್ಸ್ ಹಾಕಿ ಒಂದು 4 ಜನ ಕಂಡ್ರೆ ಓಹ್ ಇಂಥವ್ರು ಇದ್ದಿರು ಊರಿನಲ್ಲಿ ಗಣ್ಯರು ತೀರಿ ಹೋದರು ಅಂಥೇಳಿ ಅವ್ರ ಬಗ್ಗೆ ಒಂದು ಮರುಕ ವ್ಯಕ್ತಪಡಿಸಲಿ ಅಂಥೇಳಿ ಒಂದು ಬ್ಯಾನರ್ ಹಾಕ್ತಾರೆ. ಆದರೆ ಕೆಲವರು ಬ್ಯಾನರ್ ಹಾಕೋದಿರುತ್ತೆ ಮರ್ರೆ ಮತ್ತೆ ಹುಟ್ಟಿ ಬಾ ಅಂದೇಳಿ ಕೆಲವು, ಅದು ಡೇಂಜರ್. ಈ ಕೆಲವು ಗಣಗಳು ಎಂತ ಮಾಡ್ತಕೊಂಡ್ರಿ, ಎಲ್ಲೆಲ್ಲಿ ಹೋಗಿ ಸಾಲ ಮಾಡಿ ಏನೆಲ್ಲ ಮಾಡಿ ತೀರ್ಸು ಕಾಯ್ದೆ 4-5 ಹೆಣ್ಗಳಿಗೆ ಮೋಸ ಮಾಡಿ ₹1 ದುಡ್ಡು ಬೆಚ್ಕಣದೆ ಎಲ್ಲ ಮಾಡಿ ಕಡೆಗೆ ಹಣಿ ಮರಕ್ಕೆ ಬಳ್ಳಿ ಯಾಕೆ ಸೊತ್ತು ಅರಸ ಎವ್ರಿ ಬ್ಯಾನರ್ ಹಾಕುದಿವ್ರು ಮತ್ತೆ ಹುಟ್ಟಿ ಬಾ ಸಾಲ ತೀರ್ಸುದು ಯಾರೇ ಅಲ್ಲ. ಇದೆಲ್ಲ ಹೌದಲ್ದೆ, ಇದು ವಿಷಯ ಹೌದಲ್ದೆ ಹೇಳಿ. ಅದಕ್ಕೆ ಹೀಗೆ ಯಾವುದನ್ನೇ ಕೂಡ ನಾವು ಹಾಸ್ಯ ಆಗಿ ತಕೊಂಡ್ರೆ ಹಾಸ್ಯ ಅಲ್ಲದೆ ತಕೊಂಡ್ರೆ ಹಾಸ್ಯ ಅಲ್ಲ. ಆದರೆ ಅದು ನಗುವುದಕ್ಕೆ ಭಾಳಷ್ಟು ಮಾರ್ಗ ಇರುತ್ತೆ. ಬಹುಶಃ ನಂಗೆ ಕೊಟ್ಟ ಸಮಯ ಮುಗಿತಾ ಬಂತು. ಯಾಕಂದರೆ ನಗುವುದು ಹೇಗೆ ಕೆಲವರಿಗದು ಶಿಕ್ಷೆಯ ಹಾಗೆ, ತಪಸ್ಸದು ಮೇಧಾವಿಗಳಿಗೆ, ಇವರ ಹೊರೆ ತುಳಿದವರಿಗೆ ನಗುವುದು ಹೇಗೆ. ಸುತ್ತಲಿನ 18 ವಿಷಯಗಳ ನಂಟು ಮಾಡಿ ಅಲ್ಲ ಸಲ್ಲದ ವಿಷಯಗಳ ಮೇಲೆ ಹೂಡಿ ಹಲ್ಲು ಬಿರಿದರದು ನಗುವಲ್ಲ. ಸ್ವಾರ್ಥ ಮಾನವನ ಅರ್ಥ ಇಲ್ಲದ ವ್ಯರ್ಥ ಆಸೆಗಳ ಫಲವಾಗಿ ಒತ್ತೊತ್ತಿ ಕುತ್ತುವ ಕರ್ಕಶದೆಡೆಯಲ್ಲಿ ಹಲ್ಲು ಬಿರಿದರದು ನಗುವಲ್ಲ. ಹಾಗೆಂದ ಮ್ಯಾಗೆ ನಗುವುದು ಹೇಗೆ ಇಲ್ಲಿ ಕೇಳುವಿರ, ಇಲ್ಲಿದೆ ಅದಕ್ಕುತ್ತರ. ವಿಶಾಲವಾದ ದಿಗಂತ, ಅದರಡಿ ಬಯಲೊಂದು ಪ್ರಶಾಂತ. ಕಬ್ಬಿಣದ ಮನಸ್ಸಿಗಂಟಿರಬೇಕು ಮೌನದ ಅಯಸ್ಕಾಂತ. ಸುತ್ತಲೂ ಯಾರಿಲ್ಲದ ಏಕಾಂತ. ಆಗ ಕುಂದಾಪುರ ಕನ್ನಡದ ಕೃತಿಕವನ ವೇದಾಂತ. ಹಿಡಿದು ಪಠಿಸಿ ಹಲ್ಲು ಬಿಡಿದರೆ ಹೇಳಬಹುದು ಅದು ನಿಜವಾದ ನಗು ಅಂತೇಳಿ. ಇನ್ನೊಂದು 2 ವಿಚಾರ ಹೇಳಿ ಕೈದು ಮಾಡ್ತೇನೆ ನಾನು, ಒಂದೇ ವಿಚಾರ ಸಾಕು. ಯಾಕಂದರೆ ನನಗಳ ಹೆಸರು ಹೇಳೋದು, ಆ ಮಗಿಂಗೆ ತೊಟ್ಲಿ ಹಾಕೋತೀನಿ, ಹೆಸರು ಹೇಳೋದು ಹೇಳಿದೆ ಕೇಳಿ. ನಮ್ಮ ಕುಂದಾಪುರದಲ್ಲೂ ಹೆಸರು ಇಡೋದು ಭಾಳ ಚಂದ. ಭಾಳ ಹಿಂದೆಲ್ಲ ಹೆಂಗೆ ಹೆಸರು ಇವ್ರು ಅಟ್ಟುಳಿಯ ನಮ್ಮ ಕುಂದಾಪುರದ ಹೆಸರು ಹೇಳೋದು ಭಾಳ ಚಂದ. ಈಗೀಗೆಲ್ಲ ಹೆಸರು ಹೆಂಗೆ ಕಂಡ್ರೆ ಭಾಳ ಪ್ಯಾಷನ್. ಅಪ್ಪನಿಗೂ ಅಪ್ಪನ ಹೆಸರು ಅಬ್ಬಿ ಹೆಸರು ಒಟ್ಟು ಕೂಡ್ಕೊಂಬರ್ಕಾಣಿ ಹಾಗಿನ ಹೆಸರೆಲ್ಲ ಇಡೋದು. ಈಗ ಅದು ಹೆಸರಿಗೆ ಅರ್ಥ ಇರಲಿ ಇಲ್ಲದೇ ಇರಲಿ ಅಂಥವು ಭಾಳಷ್ಟಿತ್ತು. ಆದರೆ ಆ ಒಂದು ಸಂಸ್ಕೃತಿವಂತ ಹೆಸರಿಡೋದು ಅವೆಲ್ಲ ನಮ್ಮಲ್ಲಿ ಬಹಳ ಹಿಂದಿದೆ. ರಾಮಚಂದ್ರ, ಅಚ್ಯುತ, ಪರಮೇಶ್ವರ, ಬಾಲಕೃಷ್ಣ, ರಾಧಾಕೃಷ್ಣ, ಪ್ರದೀಪ, ಮತ್ತೊಬ್ಬ ಸುಬ್ರಹ್ಮಣ್ಯ, ಮಿಥುನ, ನಾಗಭೂಷಣ ಇಂಥ ಹೆಸರೆಲ್ಲ ಇಡುತ್ತೆ. ಆದರೆ ಈಗ ಹಾಗಲ್ಲಪ್ಪ. ಅಪ್ಪನ ಹೆಸರು ಅಬ್ಬಿ ಹೆಸರು ಕೂಡುತ್ತೆ. ಅದು ಬೇಕಾದ್ರೆ ಎಂಥದೇ ಅರ್ಥ ಇಲ್ಲಿ ಅರ್ಥ ಇಲ್ಲದೆ ಹೋಯ್ಲಿ, ಬೇಕಾದ್ರೆ ನಮ್ಮ ಅರ್ಥ ಅದು ನಮ್ಮ
ಯಾವುದೇ ಹೆಸರಿನ ಅರ್ಥ, ಯಾವುದೇ ಒಂದು ಪದದ ಉತ್ಪತ್ತಿ, ಧಾತು, ಮೂಲ ಯಾವುದ್ರದ್ದು ಅರ್ಥ ಕೇಂದ್ರ ನಮ್ಮ ಪಾದಕಲ್ ವಿಷ್ಣು ಭಟ್ರಿಗೆ ಗೊತ್ತು. ಅವರಿಗೂ ಸಿಗದಂಥ ಕೆಲವು ಅರ್ಥದ ಹೆಸರು ಈಗ ಇಟ್ಟುಬಿಡ್ತಾರೆ. ಪಾಪ ಅದು ಅವ್ರ ಸೋಲಲ್ಲ, ನಮ್ಮ ಸೋಲು, ನಮ್ಮ ಜ್ಞಾನದ ಅದು ಪರಿಮಿತಿ ಎಂತ ಮಾಡೋಕ್ಕಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಹೆಸರು ಒಂದ ಎರಡ: ಅಕ್ಕು, ಅಕ್ಕಣಿ, ಸುಬ್ಬ, ಜಬ್ಬ. ಅಕ್ಕು, ಅಕ್ಕಣಿ, ಅಪ್ಪು, ಅಣ್ಣಯ್ಯ, ಸುಬ್ಬ, ಜಬ್ಬ, ಸಂಕು, ಎಂಕು, ಚೆಣಕು, ಚೀರು, ಅಣ್ಣಪ್ಪ, ಶಿವರಮ, ಜಗನತ, ಮಾಬ್ಲ, ರಾಮ, ಶೀನ, ಸಂಜು, ಪಂಜು, ಮಂಜು, ಎಂಟ, ಬಚ್ಚ, ಬಡಿಯ, ಸದಿಯ, ಹಳಿ, ಏರಿಯ, ಪೀಣ್ಯ, ಶಂಭು, ಶಂಕರ, ನೀಲು, ನೇತ್ರ, ಸಿದ್ದು, ಚಿಕ್ಕು, ಮೀನು, ಮೋನು, ಶೇಸು, ಬುಡ್ಡಿ, ಗುಂಡು, ವಾಸು, ನಾಣು, ಗಿರ್ಜ, ವನಜ, ಆಮೇಲೆ ಶೇಸು, ಶೇಕು, ಹಾವಳಿ, ಬಾಬು, ರಾದು, ಸಾಧು, ಗುಲಾಬಿ, ಗಿರಿಯ, ಮಂಜಿ. ಇದೆಲ್ಲ ನಮ್ಮ ಊರಂಗಿದ್ದ ಹೆಸರು ಮಾಡ್ರೆ. ಈಗ ಹೆಸರು ಹಾಗಿತ್ತೆ. ಮೊನ್ನೆ ಯಾರು ಅಂದಾಡಿದ್ರೆ ನಂಗೊಂದು ಗಂಡು ಮಗು ಹುಟ್ಟಿತ್ತು, ಆಯ್ಲಿ ಮಾಡ್ರೆ ನಿಮ್ಮ ಪ್ರಯತ್ನಕ್ಕೆ ದೇವ್ರ ಫಲ ಕೊಟ್ಟ. ನಾನೇನು ಮಾಡಿದೆ? ಏನಿಲ್ಲ, ಒಂದು ಹೆಸರು ಹಿಡ್ಕಲ್ಲ. ನೀವು ಸುಮಾರು ಊರು ತಿರುಗಿರ್ತೀರಿ ಎಲ್ಲ ಮಾರ್ರೆ, ನಿಮಗೊಂದು ಹೆಸರು ಎಲ್ಲ ಬದಿ ಕೇನ್ ಗೊತ್ತಿರುತ್ತಲ್ಲ, ಹೆಸರು ಹಿಡ್ಕಲ್ಲ. ಎಂತ ಹೆಸರು ಇಡುವ ಮಾರ್ರೆ? ದೇವ್ರ ಹೆಸರೆಲ್ಲ ಇಡುವ. ಬೇಕಾರೆ ನಿಮ್ಮ ಮನೆ ದೇವ್ರು ಇತ್ತಲ್ಲ, ದೇವ್ರ ಹೆಸರು ಇಡುವ. ಪರಮೇಶ್ವರ ಅಂತಿಡಿ, ಮಹಾಬಲ ಅಂತಿಡಿ, ಮಹಾಲಿಂಗ ಅಂತಿಡಿ. ಇಲ್ಲ, ಅದೆಲ್ಲ ಆತಿಲ್ಲ. ಹೌದಲ್ಲ, ಇದ್ರ ಮತ್ತೆ ಎಂತ ಹೆಸರು ಇಡ್ತೀರಿ ಮಾರ್ರೆ? ಅಪ್ಪಂದು ಅಮ್ಮಂದು ಹೆಸರು ಕೂಡ ಕಾಣಿ, ಬೇಕಾದ್ರೆ ಅರ್ಥ ಇರಲಿ ಇಲ್ಲದೆ ಇರಲಿ, ಪುರಾಣದಂಗವ್ರು ಇರಲಿ ಇಲ್ಲದೇ ಇರಲಿ ಅಂತ ಹೆಸರಾಯ್ತು ಅಂದಾಡ್ಯ. ರಾಮ, ಅರ್ಥ ಇಲ್ಲಿ ಇಲ್ಲ, ನಮ್ಗೇನು ಹೆಸರು ಇಡುಕೇನೆ, ನಮ್ದೇನು ಖರ್ಚತ್ತು. ಅಪ್ಪನ ಹೆಸರು ಅಂತ, ಅಪ್ಪನ ಹೆಸರು ಗೋಕುಲ್ ರಾಯರು, ಅಮ್ಮನ ಹೆಸರು ಅಂತ ಅಪ್ಪ್ಯಕ್ಕ. ಎಷ್ಟು ಚಂದ ಹೆಸರು ಸಿಕ್ತಲ್ಲ. ಅಪ್ಪನ ಹೆಸರು ಗೋಕುಲ್ ರಾಯರು, ಅಮ್ಮನ ಹೆಸರು ಅಪ್ಪ್ಯಕ್ಕ. ಹಿಡೀ ಗೋಂಕರ್ ಕೆಪ್ಪಿ ಅಂದೇಳಿ ಅದಿಲ್ಲ. ಅರ್ಥ ಬೇಕಂತಿಲ್ಲ. ಈಗ ಯಾವ ಕೆಲಸ ಮಾಡ್ರು ಹಾಗೆ ಅರ್ಥವೇ ಇರುವುದಿಲ್ಲ. ಅದು ಬೇಕಂದಿರುವುದಿಲ್ಲ, ಅವ್ರು ಬಯಸುವುದು ಇಲ್ಲೇನೋ ಇರಲಿ ಬಿಡಿ. ನಮ್ಮ ಕುಂದಾಪುರ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ ಏನು ವಾಟ್ಸಪ್ ಆಡಿಯೋ ವಿಡಿಯೋ ಬಂದಲ್ಲಿ ಗುರುತಿಸಿರೋ ಅದನ್ನು ಮುಂದೂ ಕೂಡ ಅದೇ ರೀತಿ ನಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೆ. ಯಾಕಂದರೆ ನನ್ನಿಂದಾಗಿ ಅದು ಬೆಳೆಯೋದು ಅಥವಾ ನನಗೆ ಬೆನ್ನಿಗೆ ಕುಂದಾಪುರದ ಮಗ ಕಟ್ಟಲಿಲ್ಲ. ನಾನೇನೋ ಒಂದು ಪಣಕಿಗೆ ಅಂದೇಳಿ ಫಸ್ಟ್ ಗಮ್ಮತ್ತಿಗಂದು ಮಾಡದೆ ಬಿಟ್ಟರೆ ಅದು ಇಲ್ಲಿವರೆಗೆ ಮುಂದುವರಿತಂದರೆ ಅದಕ್ಕೆ ನೀವು ಎದುರು ಕೂತಿರಲ್ಲ, ನಿಮ್ಮೆಲ್ಲರ ಸಹಕಾರ ಬಿಟ್ಟರೆ ಮತ್ತೇನೂ ಅಲ್ಲ. ಯಾಕಂದ್ರೆ ನಮ್ಮಲ್ಲಿರೋ ಸಂಸ್ಕೃತಿ ಒಂದಲ್ಲ ಎರಡಲ್ಲ. ತಡೀನಿ ಆಯಿಲ್ಲ. ಯಾವುದಕ್ಕೆ ಚಪ್ಪಾಳೆ ತಟ್ತೀರಿ ಅಂತ ನೆನಪಿಟ್ಕೊಂಬುದೇ ನಮ್ಮ ಕಷ್ಟ. ಕೆಲವರು ಹಿಂದಾಗಿ ಒರ್ಲುದು ಇರುತ್ತೆ, ಕೊಯ್ದು ಮಾಡಿ ಅಂದು ಒರ್ಲ್ತ್ರು. ಹಿಂದೆ ಕೂತಾರೆ ಪಾಗಾರದಿಂದ ತೆಗೆದು ಕೆಳಬಿದ್ರಂದು ಒರ್ಲ್ತ್ರು. ದೇವ್ರೇ ಬಲ್ಲ ಒಟ್ಟು ಒರ್ಲು. ಮಾರಿ ಕಂಡಾಗ. ಯಾಕಂದ್ರೆ ಕೆಲವು ಸರಿ ಮೈಕ್ ಸಿಕ್ಕದಲ್ಲಿ ಕೆಲವರು ಬಹುಶಃ ಪ್ರಾಯಶಃ ಅಂತ ಹೇಳ್ತಾರೆ ಗಣಿ, ಅವ್ರ ಮಾತೇ ಮುಗಿಸೋದಿಲ್ಲ. ಎಷ್ಟೋ ಥರದ್ದು ಪೂರ್ಣ ವಿರಾಮ ಇಲ್ಲ. ಒಬ್ರು ಯಾರು ಎಜುಕೇಶನ್ ಮಿನಿಸ್ಟರ್ ಹೇಳ್ರಮ್ರ, ಜುಲೈ 22, 1982 ನಮ್ಮ ಬಹುತೇಕ ಶಾಲೆಗಳು ಬೀಗ ಹಾಕಲ್ಪಟ್ಟಿತ್ತು. ಆ ತಾರೀಕಿನಲ್ಲಿ ನಮ್ಮ ಬಹುತೇಕ ಶಾಲೆಗಳು ಬೀಗ ಹಾಕಲ್ಪಟ್ಟಿತ್ತು. ಪ್ರೀತಿಯ ನನ್ನ ಪ್ರಜೆಗಳೇ, ಇದು ಹೇಳಿ ನಮ್ಮ ಶಾಲೆಯ ಶಿಕ್ಷಣ ಪರಿಸ್ಥಿತಿ ಏನು? ಆ ದಿವಸ ಶಾಲೆ ಬೀಗ ಹಾಕಲಾಗಿತ್ತು. ಅವ ಹಿಂದೆ ಕೂತಾನೆ ಹೇಳಮ್ರ, ಆ ದಿವಸ ಆದಿತ್ಯವಾರ ನೆನಪಿಲ್ಲ ನಿಮಗೆ ಕೇಳ. ಒಟ್ಟು ಮೈಕ್ ಸಿಕ್ಕಿತ್ತಂದು ಒರ್ಲುದಲ್ಲ, ಒಂಟಿ ಒರ್ಲ್ದಂಗೆ. ಮತ್ತು ಕೆಲವರಿಗೆಲ್ಲ ಮೈಕ್ ಸಿಕ್ಕರು ಹಬ್ಬದ ಗುಡಿನ ಒಂದು ಇದು ಕೊಡಿ. ನಮ್ಮ ಪ್ರಸನ್ನ ಅವರು ಎಷ್ಟು ಚಂದ ಮಾತಾಡ್ತಾರೆ. ಅವ್ರನ್ನ ಹೊರತುಪಡಿಸಿ ನಾ ಹೇಳೋದಾದ್ರೆ, ಮೈಕ್ ಸಿಕ್ಕರ್ ಸೈ ಯಾವ್ದಾರ ನಾಗ್ ಮಾಡ್ಲೋ ಗೆಂಡದ ಹಬ್ಬಕ್ಕೆ ದಯವಿಟ್ಟು ಅಂಬುದೊಂದು ಶಬ್ದ. ಹೌದಾ? ಕಂಡಿದ್ಯಾ? ದಯವಿಟ್ಟು ಅಲ್ಲಿ ಭಕ್ತಾಭಿಮಾನಿಗಳು ಮೆಟ್ಟು ಕಳಚಬೇಕು. ದಯವಿಟ್ಟು ಅಲ್ಲಿ ಮುಕ್ತೇಶ್ವರ ಮೆಟ್ಟು ಚೀಲ್ ಕೈಕೊಬ್ದ. ದಯವಿಟ್ಟು ಎಲ್ಲರೂ ಸಾಲಾಗಿ ಬರಬೇಕು. ದಯವಿಟ್ಟು ಅಲ್ಲಿ ತಂತ್ರಿಗಳು, ದಯವಿಟ್ಟು ಅಲ್ಲಿ ನಾಗಮಂಡ ಬರೆದಿದ್ದಾರೆ, ದಯವಿಟ್ಟು ಅರ್ಚಕರು ಹೊಡ್ಕುದ ಮಂಡ್ಲದ ಮೇಲೆ. ಮತ್ತೆ ಇನ್ನೂ ಕೆಂಡದ ಬಂದ ಮತ್ತು ಲೈಕಿತ್ತು ಅಲ್ಲಿ. ದಯವಿಟ್ಟು ಎಲ್ಲರೂ ಸಾಲಾಗಿ ಬರಬೇಕು, ಗೆಂಡದ ಕಾಣಿಕೆನ ಹಾಕಬೇಕು. ದಯವಿಟ್ಟು ಇಲ್ಲಿ, ದಯವಿಟ್ಟು ಅಲ್ಲಿ ಗೆಂಡದ ಪಾತ್ರೆಗಳು ಸ್ನಾನಕ್ಕೆ ಹೋಗಿದ್ದಾರೆ, ಗೆಂಡ ತೊಳೆಯೋ ಹೆಂಗಸರು ದಯವಿಟ್ಟು ಹಣಿ ಚಂಡಿ ಹಾಕಿ ಪಾತ್ರೆಗಳು ಬೆನ್ ತಿಕ್ಕುದೇ. ಹಂಗಾರೆ ದಯವಿಟ್ಟು ಅಂಬುದಕ್ಕೊಂದು ಕೊನೆ ಇಲ್ಲ. ಹೀಗೆ ಹೇಳ್ತಾ ಹೋದ್ರೆ ನಮ್ಮಲ್ಲಿ ಹಾಸ್ಯ ಭಾಳಷ್ಟು ಇರುತ್ತೆ. ಯಾಕಂದರೆ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿನ ನಾವೇ ಉಳಿಸ್ಬಿಟ್ರೆ ಇನ್ನೊಬ್ರು ಯಾರು ಉಳಿಸೋದಿಲ್ಲ. ಎಲ್ಲ ಭಾಷೆಯು ಚಂದವೇ, ಎಲ್ಲ ಭಾಷೆಯು ಆನಂದವೇ ಇರುತ್ತೆ. ಯಾಕಂದರೆ ಎಲ್ಲೂ ಶುದ್ಧ ಕನ್ನಡ ಅಂತ ಹೇಳಿ ಇರುವುದಿಲ್ಲ. ಶುದ್ಧ ಕನ್ನಡ ಅಂತ ಹೇಳ್ಕಾರ ಉಳಿದ ಕನ್ನಡಕ್ಕೆ ಏನೋ ಸೂತಿಕ ಬಂದಿರ್ಗೆ ಯಾರೋ ಹೋಗಿರ್ಕಾದ್ರೆ. ಯಾಕಂದ್ರೆ ನಮ್ಮ ಭಾಷೆ ಮಾತಾಡೋಕೆ ಚಂದ, ನಮ್ಮ ಭಾಷೆ ಬೇಗ ಮಾತಾಡಿ ಆಯ್ತು. ಫಾರ್ ಎಕ್ಸಾಂಪಲ್ ಏನು ಕೇಳಿ